ಸಮಸ್ಯೆ ಉಂಟಂಥೇಳಿ ಒಂದು ಸಾಧಾರಣ ನಮಗೆ 15 ದಿನದಿಂದ ನೀರು ಸ್ಲೋ ಬರ್ತಾ ಇದೆ. ನಾವು ನೋಡಿ ಸಾಕಾಯಿತು. ಮತ್ತು ನಾವು ಕಾರ್ಪೊರೇಟ್ರ್ಗಳಿಗೆ, ಸ್ಥಳೀಯ ಕಾರ್ಪೊರೇಟ್ರ್ಗಳಿಗೆ ಹೇಳಿದೆವು, ಕಂಪ್ಲೇಂಟ್ ಕೊಟ್ಟೆವು, ಹೀಗೆ ಆಗಿದ್ದು. ಆವಾಗ ಒಂದು ದಿನ, ಒಂದು 4 ದಿನ ಮೊದಲು ತುಂಬೆಯಲ್ಲಿ ನಾವೊಂದು ಹಾಳಾಗಿದೆ ಅಂತೇಳಿ, ಪೈಪ್ ಹಾಳಾಗಿದೆ ಅಂತೇಳಿ 1000 mm ಇದು ಪೈಪ್ ಹಾಳಾಗಿದೆ ಅಂತ ಹೇಳಿದರು. ಮತ್ತು ಅದನ್ನು ಒಂದು ದಿನದೊಳಗೆ ರಿಪೇರಿ ಮಾಡಿದರು. ರಿಪೇರಿ ಮಾಡಿ, ಮುಂಚೆ ಆಗ್ತಿರಲಿಲ್ಲ ಅಷ್ಟು ಬೇಗ ರಿಪೇರಿ, ಈಗೆಲ್ಲ ಮಾಡಿದ್ದಾರೆ. ಮಾಡಿ ಮತ್ತು ಮರುದಿನ ವಾಪಸ್ ಇನ್ನೊಂದು ಕಡೆಯಲ್ಲಿ ಅದು ಪೈಪ್ ಹೊಡೆಯುತ್ತೆ ಅಂತೇಳಿ ಒಂದು ದಿನ ಎಕ್ಸ್ಟೆನ್ಷನ್ ಆಯಿತು. ಮತ್ತು ನೀರು ಬಿಟ್ಟು ಆದರೂ ಲೆವೆಲ್ ಇಲ್ಲ, ಅಂದರೆ ಅಷ್ಟು ಫಾಸ್ಟಾಗಿ ಯಾರ್ದು ಟ್ಯಾಂಕ್ ತುಂಬ್ತಾ ಇಲ್ಲ, ಅಂದರೆ ಓವರ್ ಹೆಡ್ ಟ್ಯಾಂಕ್ ತುಂಬ್ತಾ ಇಲ್ಲ. ಕೆಳಗಡೆ ಇದ್ದ ಸ್ವಲ್ಪ 1 ಫೀಟ್, ಒಬ್ಬರು ಹೇಳ್ತಾರೆ 1 ಫೀಟ್ ನೀರು ಬಂದಿದೆ ಅಂತೇಳಿ. ಒಂದು 10,000 ಟ್ಯಾಂಕಲ್ಲಿ 1 ಫೀಟ್ ನೀರು ಬಂದರೆ ಎಲ್ಲಿ ಸಾಕಾಗ್ತದೆ? ಕೆಲವು ಫ್ಲ್ಯಾಟ್ಗಳು ಅವರವರೇ ಹಣ ಕೊಟ್ಟು ಟ್ಯಾಂಕರಲ್ಲಿ ಇದು ನೀರು ತರ್ತಾ ಇದ್ದಾರೆ. ಈಗ ನಮಗೆ ಮುನ್ಸಿಪಾಲ್ಟಿ ವತಿಯಿಂದ ಒಂದು ಟ್ಯಾಂಕರ್ ಒದಗಿಸಿದ್ರು, ಅದು ಕೂಡ ಆಗ್ತದೆ. ಆದರೂ ಈಗ ಸಮಸ್ಯೆ ನಾವು ವಸ್ತುಸ್ಥಿತಿ ನೋಡಬೇಕಲ್ಲ, ಅದಕ್ಕೋಸ್ಕರ ಈ ಪಂಪ್ ಹೌಸ್ಗೆ ಬಂದೆವು. ನಮ್ಮ ಕಾರ್ಪೊರೇಟ್ ಹೇಳಿದ್ದು ನೀವು ಪಂಪ್ ಹೌಸ್ಗೆ ಹೋಗಿ ಬೇಕಾದ್ರೆ ನೋಡಿ ಅಂತೇಳಿ. ಹಾಗೆ ನಾವು ಒಂದು ಸ್ವಲ್ಪ ಜನ ಸ್ಥಳೀಯರು ಸೇರಿ ಈ ಪಂಪ್ ಹೌಸಲ್ಲೆಲ್ಲ ನೋಡಿದೆವು. ಅವರು ಕೂಡ ಸಮಸ್ಯೆಯನ್ನು ಹೇಳಿದರು. ನಮಗೆ ಅರ್ಥ ಆಗ್ತದೆ ಸಮಸ್ಯೆ ಇದೆ. ಹಾಗೆ ಈಗ ಕೆಲವು ಕಡೆಯಲ್ಲಿ ಕೆಲವು ದಿಕ್ಕಿನಲ್ಲಿ ಬಿಡ್ತಾ ಇದ್ದಾರೆ, ಕೆಲವು ದಿಕ್ಕಲ್ಲಿ ಬಂದ್ ಮಾಡಿದ್ದಾರೆ, ಹಾಗೆಲ್ಲ ಆಗಿದೆ. ಈಗ ಆ ಸ್ಥಿತಿಯನ್ನು ನೋಡಿದ ಮೇಲೆ ನಮಗೆ ಸ್ವಲ್ಪ ಮನವರಿಕೆ ಆಯಿತು. ಆದರೂ ಅವರು ಪ್ರಯತ್ನ ಮಾಡಿ ಈಗ ಒಂದೊಂದು ಕಡೆಯಲ್ಲಿ ಬಿಡ್ತಾ ಇದ್ದಾರೆ. ಈಗ ನಾವು ಯಾರಿಗೋಸ್ಕರ ಇಲ್ಲಿ ಬಂದಿದ್ದೇವೆ ಅಂದರೆ ನಾವು ಬಂದಿದ್ದೇವೆ ಅಂತ ಹೇಳಿದರೆ ನಮ್ಮ ಹಿಂದೆ ತುಂಬ ಜನ ನಮಗೆ ಕಂಪ್ಲೇಂಟ್ ಮಾಡಿರ್ಬೋದು. ಅಂದರೆ ತುಂಬ ಜನರಿಗೆ ಇಂಥ ಸಮಸ್ಯೆ ಇದೆ. ಆ ಸಮಸ್ಯೆಯ ಮುಖವಾಗಿ ನಾವು ಇಲ್ಲಿ ಬಂದಿದ್ದೇವೆ ನೋಡಲಿಕ್ಕೆ. ಹಾಗೆ ಈಗ ನಾವು ಯಾರ್ಯಾರು ಪೀಡಿತರಿದ್ದಾರೆ, ಅಂದರೆ ಪೀಡಿತರು ನಮಗೆ ನೀರಿಲ್ಲ ಅಂಥೇಳಿ ಸಮಸ್ಯೆಯನ್ನು ನಮ್ಮ ಹತ್ರ ಹೇಳಿಕೊಂಡವರಿದ್ದಾರೆ. ಅವರಿಗೆ ನಾವು ಹೇಳೋದು ಅಂತ ಹೇಳಿದರೆ, ಈ ನಮ್ಮ ಅಧಿಕಾರಿಗಳು ಹೇಳಿದ ಪ್ರಕಾರ ಇನ್ನು 1 ದಿನದೊಳಗೆ ಎಲ್ಲ ಸಮಸ್ಯೆಗೆ ಪರಿಹಾರ ಆಗ್ತದೆ ಅಂತ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಅವರ ಹತ್ರ ಕೂಡ ವಿನಂತಿ ಮಾಡಿದ್ದೇವೆ, 1 ದಿನಕ್ಕಿಂತ ಜಾಸ್ತಿ ತಗೊಳ್ಬೇಡಿ, ದಯವಿಟ್ಟು ನಮಗೆ ಸರಿಯಾಗಿ ನೀರನ್ನು ಕೊಡಿ ಅಂತೇಳಿ ನಾವು ಹೇಳಿದ್ದೇವೆ. ಮತ್ತು ಒಂದು ಆತಂಕ ಏನು ಹೇಳಿದರೆ, ಫೆಬ್ರವರಿ ತಿಂಗಳಲ್ಲೇ ಹೀಗೆ ಆದರೆ ಇನ್ನು ಮುಂದೆ ನಮಗೆ ಏಪ್ರಿಲ್ ಮೇಯಲ್ಲಿ ಹೇಗೆ ಆಗ್ಬೋದು ಅಂತೇಳಿ ಒಂದು ಚಿಂತೆ. ಇದು ವರ್ಷಾವಧಿ ಜಾತ್ರೆಯಾಗಿ ಆಗಿದೆ, ಪ್ರತಿ ವರ್ಷ ಹೀಗೆ ಪ್ರಾಬ್ಲಮ್. ಇಂಥ ಪ್ರಾಬ್ಲಮ್ ಇನ್ನು ಮುಂದೆ ಬರಬಾರ್ದು. ಕೆಲವು ವಾರ್ಡ್ಗಳಲ್ಲಿ 6 ತಿಂಗಳಿಂದ ಈ ಸಮಸ್ಯೆ ಇದೆ ಅಂತೆ ಕೆಲವರು ಹೇಳ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಅಧಿಕಾರಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ದಿವಸದೊಳಗೆ ಇದನ್ನು ಸರಿ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ. ಆಗ್ಬೋದಂತೇಳಿ ನಾವು ಆಶಿಸ್ತಾ ಇದ್ದೇವೆ. ಯಾವುದು? ಯಾವ ಏರಿಯಾದಿಂದ ಬಂದಿದೆ? ನಾವು ಕೊಡೆಯಲ್ಬೈಲ್ ವಾರ್ಡ್. ನಾವು ಕೊಡೆಯಲ್ಬೈಲ್ ವಾರ್ಡ್. ಈಗ ಸಾಧಾರಣ ಎಲ್ಲ ಏರಿಯಾದಲ್ಲಿ, ಈಗ ಮಣ್ಣಗುಡ್ಡ, ಕೊಡೆಯಲ್ಬೈಲ್, ಕಾಸ್ಟ್ರೀಟ್, ಕುದ್ರೋಳಿ ಎಲ್ಲ ವಾರ್ಡ್ಗಳಲ್ಲಿ ಇಲ್ಲ, ಸಾಧಾರಣ ನೀರು ಸ್ಲೋ ಆಗಿ ಬರ್ತಾ ಇದೆ. ನಮ್ಮ ವಾರ್ಡಲ್ಲಿ ನೀರೇ ಇಲ್ಲ, 5 ದಿನ ಆಯಿತು, ಒಂದು ಚೂರು ಸಹ ಇಲ್ಲ. ನಮ್ಮದು ಕಾಸ್ಟ್ರೀಟ್ ಗೌರಿಮಠ ಅಂತ, 5 ಡೇಸಿಂದ ಒಂದು ಚೂರು ಸಹ ನೀರಿಲ್ಲ. ನಮಗೆ ಮನೆ ಹತ್ತಿರ ಬಾವಿ ಕೂಡ ಇಲ್ಲ. ನಮಗೆ ಅದು ತುಂಬ ಪ್ರಾಬ್ಲಮ್ ಆಗಿದೆ. ಈಗ ನಾವು ಯಾರ್ಯಾರ್ದು ಮನೆದು ಬಾವಿಗೆಲ್ಲ ಹೋಗಿ ನಾವೀಗ ತೆಗೊಳ್ತಿದ್ದೇವೆ. ಹೇಗೆ ಎಷ್ಟು ದಿನ ಅಂತ ತೆಗೊಳ್ಬೋದು? ಈಗ ಆಲ್ರೆಡಿ 5 ಡೇಸ್ ಆಯಿತು. ನಮಗೆ ಈಗ ಹೇಳಿದ್ದಾರೆ ಇವತ್ತು ನೈಟ್ ಒಳಗೆ ನಾವು ಬಿಡ್ತೇವೆ ಹೇಳಿ, ಬಿಟ್ಟರೆ ನಮಗೆ ಖುಷಿಯೇ. ನಮಗೀಗ ನಮ್ಮದೊಂದು ಚೂರು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತದೆ. ಈಗ ಪಂಪ್ ಹೌಸ್ನವರು ಕೂಡ 5 ನಿಮಿಷ ಕೆಲಸ ಮಾಡ್ತಾ ಇದ್ದಾರೆ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವಲ್ಲ, ನೋಡಿದ್ದನ್ನು ನಾವು ನಿರಾಕರಿಸಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ, ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಆಗ್ಬೋದು ಅಂತೇಳಿ ನಮಗೆ ಒಂದು ಆಸೆ. ಆಗ್ಬೋದು, ನನ್ನ ಪ್ರಕಾರ 1 ದಿವಸದೊಳಗೆ ಇದು ಸರಿ ಆಗ್ಬೋದು ಅಂತ ಅನಿಸ್ತದೆ. ಅಲ್ಲಿಯವರೆಗೆ ಏನು ಮಾಡೋದು ಅಂತೇಳಿ ಚಿಂತೆ ಈಗ ಅಷ್ಟೇ. ಅದಕ್ಕೇನು ಪರಿಹಾರ ಏನಾದರೂ ಮಾಡಬೇಕು ಅಂತೇಳಿ ನಾವು ಕಾರ್ಪೊರೇಟ್ ಹತ್ರ ವಿನಂತಿ ಮಾಡಿದ್ದೇವೆ. ಅವರು ಅದಕ್ಕೆ ತಕ್ಕಂತೆ ಏನಾದರೂ ಸಮಾಧಾನ ಮಾಡಿಯಾರ ಅಂತೇಳಿ ಆಶಾಭಾವನೆ ಇದೆ ಜನರಲ್ಲಿ. ಮಾಡ್ಬೋದು. ಟ್ಯಾಂಕ್ ಇರೋದು ಕೆಲವು ಕಡೆಯಲ್ಲಿ ಆಗ್ತಾಯಿದೆ ಅಂತ ಹೇಳ್ತಾರೆ. ನಮ್ಮ ಕಡೆ ಅಂತ ಹೇಳಿದರೆ ಕೆಲವು ಕಡೆಗಳಲ್ಲಿ ಏನಂತ ಹೇಳಿದರೆ, ಈಗ ಕೊಡೆಯಲ್ಬೈಲ್ ವಾರ್ಡ್ನವರು ಸ್ವಲ್ಪ ಶಾಂತ ಸ್ವಭಾವದವರು. ಯಾಕೆಂದರೆ ಅವರವರ ಕೆಲಸದಲ್ಲಿ ಅವರವರು ಇರ್ತಾರೆ. ಆದರೆ ಸಾಯಂಕಾಲ ಮನೆಗೆ ಬಂದಾಗ ನೀರಿಲ್ಲ ಅಂತ ಹೇಳಿದರೆ ತಲೆ ಬಿಸಿ ಆಗ್ತದೆ. ಆವಾಗ ಯಾರಾದರೂ ಅಲ್ಲಿ ಹತ್ತಿರದಲ್ಲಿದ್ದವರಿಗೆ ಫೋನ್ ಮಾಡ್ತಾರೆ, ನಾವು ಕಾರ್ಪೊರೇಟ್ರಿಗೆ ಫೋನ್ ಮಾಡ್ತೇವೆ. ಏನು ಮಾಡೋದು? ಅದೇ ಆಯಿತು 3 ದಿವಸದಿಂದ. ಅದಕ್ಕೋಸ್ಕರ ಈಗ ನಾವು ಇಲ್ಲಿ ಬಂದು ಒಂದು ಕರೆಕ್ಟ್ ನೋಡಿದ ಮೇಲೆ ನಮಗೆ ಮನವರಿಕೆ ಆಗ್ಬೋದು ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸತ್ಯನಾರಾಯಣ ಕಾಮತ್ ಅಂತೇಳಿ. ಇದನ್ನೊಂದು ಹಿತಮಿತವಾಗಿ ಬಳಸುವ ಹಾಗೆ ಒಂದು ಏನಾದರೂ ಕಡ್ಡಾಯವಾಗಿ ಏನಾದ್ರು ಮಾಡಬೇಕು. ಅಂದರೆ ಈ ಗಿಡಗಳಿಗೆ ಬಿಲ್ಡಿಂಗ್ ಈಗ ತಾತ್ಕಾಲಿಕವಾಗಿ ಬಿಲ್ಡಿಂಗಿನ ಕೆಲಸವನ್ನೆಲ್ಲ ಒಂದು ನಿಲ್ಲಿಸೋದು ಒಳ್ಳೆಯದು ಅಂತ. ಇಲ್ಲಾಂದರೆ ಈ ನೀರಿನ ಪ್ರಾಬ್ಲಮ್ ಈಗ ಫೆಬ್ರವರಿಯಲ್ಲಿ ಈ ಥರ ನೀರಿನ ಪ್ರಾಬ್ಲಮ್ ಆದರೆ ಇನ್ನು ಮುಂದೆ ಏನು ಗತಿ? ಎಲ್ಲಿಗೆ ಹೋಗೋದು? ಮಂಗಳೂರಿನಲ್ಲಿ ಈಗ ನಾವೆಲ್ಲ ಒಂದು ಫ್ಲ್ಯಾಟಲ್ಲೆಲ್ಲ ಇದ್ದೇವೆ 10ನೇ ಫ್ಲೋರಲ್ಲಿ. ನಮಗೆ ನೀರು ಅಲ್ಲಿಗೆ ಟ್ಯಾಂಕರಲ್ಲಿ ತಂದರೆ ಸಹ ನಮಗೆ ಅಲ್ಲಿಗೆ ತಲುಪಿಸಲಿಕ್ಕೆ ಕಷ್ಟ ಉಂಟು. ಹಾಗೆ ಒಂದು ದಯವಿಟ್ಟು ಏನಾದರೂ ಈಗ ಇವರು ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ, ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಪಾಪ ಅವರಾದರೂ ಏನು ಮಾಡೋದು? ಆದರೂ ಒಂದು ಸರ್ಕಾರ ಸಹ ಇದಕ್ಕೆ ಗಮನ ಕೊಟ್ಟು
ಏನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು. ಮಾಡದಿದ್ರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಖಂಡಿತವಾಗಿ. ನಾವು ದಯವಿಟ್ಟು ಇನ್ನೊಮ್ಮೆ ನಾವು ಈ ಮೂಲಕ ಮೀಡಿಯಾದ ಮೂಲಕ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಯಾರಾದರೂ ಸರ್ಕಾರ ಯಾವುದಾದ್ರೂ ಒಂದು ಇದಕ್ಕೆ ಒಂದು ವ್ಯವಸ್ಥೆಯನ್ನು ಖಂಡಿತ ಮಾಡಲೇಬೇಕು ಈ ಕೂಡಲೇ. ಮಾಡದಿದ್ದರೆ ಇನ್ನು ಮುಂದೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಲ್ಲಿ ನಾವು ಖಂಡಿತ ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕಿ ಹಾಕಿಕೊಳ್ತೇವೆ. ಹಾಗೆ ದಯವಿಟ್ಟು ಇದಕ್ಕೆ ಒಂದು ಆದ್ಯತೆ ಕೊಡಬೇಕಂತೇಳಿ ನಾವು ಈ ಮೂಲಕ ನಾವು ಕೇಳಿಕೊಳ್ತೇವೆ. ಹೌದು, ಅದಂದರೆ ಅಲ್ಲಿ ತುಂಬೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಹಾಗೆ ಅದು ಅಂದರೆ 1-2 ದಿವಸದಲ್ಲಿ ಕರೆಕ್ಟ್ ಆಗಿದೆ. ಅದೇ ಆಗೋದು ಕಾಮನ್ ಆಗಿರುವಂಥದ್ದು. ಆದರೆ ಈ ಥರ ಪ್ರಾಬ್ಲಮ್ ಅದು ನಮಗೆ ಗೊತ್ತಿಲ್ಲ. ಈಗ ತುಂಬ ನಮಗೆ ನಮ್ಮ ಆಸ್ಪಾಸಲ್ಲಿ ಕೊಡಿಯಲ್ಬೈಲಲ್ಲಿ ಆಗಲೂ ನೀರಿನ ಪ್ರಾಬ್ಲಮ್ ಅಂತ ಇರಲಿಲ್ಲ. ಈಗ ಅಲ್ಲಿ ಹತ್ತಿರದವರು ಹೇಳ್ತಾರೆ ನಮಗೆ 3-4 ದಿವಸ ಆಯಿತು ನೀರಿಲ್ಲದೆ, ಕೈ ತೊಳಿಲಿಕ್ಕೆ ನೀರಿಲ್ಲದ ಪರಿಸ್ಥಿತಿ ಬಂದಿದೆ. ಈಗ ಒಂದು ಬಾವಿಯಲ್ಲಿದ್ದರೆ ಬಾವಿಗೆ ನಾವು ಹೇಳಬಾರ್ದು, ಅಲ್ಲಿ ಕೆಲವೆಲ್ಲ ಇದಾಗ್ತಾ ಉಂಟು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನಲ್ಲಿ. ಆ ಬಿಲ್ಡಿಂಗಿನ ಬಾವಿಯ ನೀರು ಬಹುಶಃ ನಮಗೆ ಆಗ್ತದೆ ಅಲ್ಲಿ ಅಲ್ಲಿ ನಗರಕ್ಕೆ ಹೇಳ್ತಾರೆ ಅದರ ನೀರೆಲ್ಲ ಇದಕ್ಕೆ ಬಂದು ಇದನ್ನು ಅವರು ಪಂಪ್ ಮಾಡಿ ಹೊರಗೆ ಬಿಡ್ತಾ ಇದ್ದಾರೆ, ಈ ಯಾರು ಅಪಾರ್ಟ್ಮೆಂಟ್ ಕಟ್ಟುವ ಎಂಥದ ಬಿಲ್ಡಿಂಗ್ ಎಲ್ಲ ಕಟ್ಟುವವರು. ಅದಕ್ಕಾಗಿ ಅದು ಏನಾಗ್ತದೆ ಅಂತೇಳಿ ಒಂದು ನೋಡಬೇಕಲ್ಲ. ಇದು ಅಧಿಕಾರಿಗಳು ಬಂದು ಇಲ್ಲರೆ ಬೇರೆ ವಿಷಯಕ್ಕೆ ಆದರೆ ಬೇಗ ಬರ್ತಾರೆ, ನಾವು ಹೇಳಬಾರ್ದು. ಅದಕ್ಕೆ ಬೇಕಾಗಿ ಇದನ್ನೊಂದು ಕಡ್ಡಾಯವಾಗಿ ಒಂದು ಖಂಡಿತವಾಗಿ ಒಂದು ಒಳ್ಳೆ ಸ್ಟ್ರಾಂಗ್ ಒಂದು ಡಿಸಿಷನನ್ನು ತಗೊಳ್ಬೇಕು ಅಂತೇಳಿ ನಾವು ಈ ಮೂಲಕ ಹೇಳ್ತೇವೆ. ಮದಲಾಕ್ಷಿ ಎಸ್ ರೈ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.